ಸೋಮನಾಥೇಶ್ವರಿ ಅಮ್ಮನ ನೆನವರಿಕೆ ಮಲ್ತೊಂದು ಹೊಸರಡ್ಕ ಕ್ಷೇತ್ರದ ಬ್ರಹ್ಮಕುಂಭಾಭಿಷೇಕದ ಒಂದು ಆಮಂತ್ರಣ ಪತ್ರಿಕೆಯನ್ನು ಪವಿತ್ರವಾಯಿನೊಂದು ಕ್ಷೇತ್ರದ ಬಿಡುಗಡೆ ಮಲ್ಪರ ಅವಕಾಶನ ಅನುವನ್ನು ಕೋರಿ ನೆಂಚಿನ ತಿಮ್ಮನರಸರಾಯಿನ ಪದ್ಮಪ್ರಸಾದ್ ಅಜಿರಿಯರಿಗೆ ಗೌರವವನ್ನು ಸಲ್ಲಿಕೆ ಮಲ್ತೊಂದು ನಮ್ಮನೆಯಲ್ಲಿ ಸಲ್ಲಿಕೆ ಮಲ್ತೊಂದು ಇನ್ನಿತ ದಿನ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಬತ್ತಿ ನೆಂಚಿನ ಮಾತಾ ಬಿನ್ಯರೇನು ಸ್ವಾಗತ ಮಲ್ಪರ ಅನುವನ್ನು ಕೇಳೋದಿಲ್ಲ. ಪ್ರಮುಖವಾದ ಬ್ರಹ್ಮಕುಂಭಾಭಿಷೇಕ ಸಮಿತಿದ ಅಧ್ಯಕ್ಷರಾಯಿನ ಶ್ರೀ ರಕ್ಷಿ ಶಿವರಾಮರನ್ನು ಹಾರ್ದಿಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಸೇದಿನಂಚಿನ ಮಾತಾ ಸಮಿತಿದ ಸಂಚಾಲಕಿಯರು ಸಹ ಸಂಚಾಲಕಿಯರನ್ನು ಅಯ್ಯೊಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಈ ನಮಗೆ ಬಲ ತುಂಬರ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬೈದರು ಅದ್ರ ಮಾದರಿಯನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಕೊಳ್ಳೋಣ. ನಾಗೋಡ್ಕಿ ಮಾರ್ಯಾರಪ್ಪ ಇಂಗಿ ಬಲೆ ಹೋಟ್ಲು ಚಪ್ಪಿ ಉಪಾಧಿ ಮಾಡ್ಕೊಡ್ತೀವಿ ಬಲೆ ಹಾಂ ಈ ಅಂತೆನಾ ಹಾಂ ಐದು ಪಕ್ಕ ಬಿಡ್ತದ ಕೊಂಚ ಬರುತ್ತೆ ವಿಶ್ವನ ಮುಟ್ಟ ಬಲೆ ಸರ್ ಇರುವಂತಲೇ ಮೂವತ್ತು ವರ್ಷಗಳ ಬಳಿಕ ಆಗ್ತದೆ ಅಂದರೆ ಬಹಳ ಅಪರೂಪದಲ್ಲಿ ಅಪರೂಪ ಮತ್ತು ಒಂದು ಐತಿಹಾಸಿಕ ಕ್ಷಣ. ಬಹಳಷ್ಟು ನಿರೀಕ್ಷೆಗಳು ಈ ಒಂದು ದೇವಸ್ಥಾನ ಕೊಡಮಣಿ ತಾಯ ಮತ್ತು ಬ್ರಹ್ಮಬೈದಕಳ ಗರಡಿ ಮರೋಡಿ ಕ್ಷೇತ್ರದಲ್ಲಿ ನೂತನವಾಗಿ ಜೀರ್ಣೋದ್ಧಾರವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ನೀವು ಹೇಳಿದ ವಿಚಾರ ನನಗೆ ತುಂಬ ಮನದಟ್ಟಾಗಿದೆ. ಏನಂದರೆ ಸುಮಾರು 30 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನನಗೆ ಪಟ್ಟ ಆದಮೇಲೆ ಸುಮಾರು 45 ವರ್ಷಗಳ ನಂತರ 2000 ಇಸ್ವಿಯಲ್ಲಿ ನಾವು ಮಸ್ತಕಾಭಿಷೇಕ ಮಾಡಿತ್ತು. ಆಗ ಅದರ ಒಂದು ಹುರುಪೆ ಬೇರೆ ಇತ್ತು. ಯಾಕೆಂದರೆ ನಮ್ಮ ತಂದೆಯವರ ಕಾಲದಲ್ಲಿ ಅಲ್ಲಿ ಮಸ್ತಕಾಭಿಷೇಕ ನಿಂತು ಹೋಗಿ, ಅಂದರೆ ಕಾಲಘಟ್ಟದಿಂದ ಏನೋ ನಿಂತು ಹೋಗಿ ಹಲವಾರು ವರ್ಷಗಳ ನಂತರ ಈ ಒಂದು 61ನೇ ಇಸ್ವಿಯಲ್ಲಿ ಆದಮೇಲೆ 60ನೇ ಇಸ್ವಿಯಲ್ಲಿ ಆದಮೇಲೆ ಸುಮಾರು 2000 ಇಸ್ವಿಯಲ್ಲಿ ನಾವು ಮಸ್ತಕಾಭಿಷೇಕ ಮಾಡಿದ್ದೇವೆ. ಆ ಒಂದು ಐತಿಹಾಸಿಕ ಕ್ಷಣ ಈ ಸಂದರ್ಭದಲ್ಲಿ ನೆನಪಾಗ್ತದೆ. ಯಾಕೆಂದರೆ ಈ ಒಂದು ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಹೊಸರಡ್ಕ ಗರಡಿ ಜೀರ್ಣಾವಸ್ಥೆ ಮಾಡಿ ನಾವು ಅದನ್ನು ಈಗ ಬ್ರಹ್ಮಕುಂಭಾಭಿಷೇಕ ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಇಳಿದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿದರೆ ನಾವು ಪ್ರಶ್ನೆ ಚಿಂತನೆ ಮಾಡುವಾಗ ಯಾಕೆ ನಿಂತು ಹೋಗಿದೆ ಅಂತ ಪ್ರಶ್ನೆ ಚಿಂತನೆ ಮಾಡುವಾಗ, ಒಂದು ನಮ್ಮ ದೇರಾಜ ಬೆಟ್ಟ ಅಲ್ಲಿ ಕೊಡಮಣತೆಯ ಕ್ಷೇತ್ರ ಆಗಬೇಕು ಅಂತ, ಇನ್ನೊಂದು ಇಲ್ಲಿ ನೂತನವಾಗಿ ವ್ಯಾಘ್ರ ಚಾಮುಂಡಿಯ ಒಂದು ದೈವದ ಸಾನ್ನಿಧ್ಯ ಇಲ್ಲಿ ಇರಲಿಲ್ಲ. ಆ ಒಂದು ವ್ಯಾಘ್ರ ಚಾಮುಂಡಿ ದೈವದ ಸಾನ್ನಿಧ್ಯವನ್ನು ಸಹ ನೀವು ನಂಬಬೇಕು ಅಂತ ಹೇಳುವಂಥ ವಿಚಾರ ನಮಗೆ ಕಂಡು ಬಂತು. ಈ ಎಲ್ಲ ವಿಚಾರವಾಗಿ ನಾವು ಪ್ರಶ್ನೆ ಚಿಂತನೆ ಮಾಡಿದ ನಂತರ ಆ ದೈವವನ್ನು ನಾವು ಅಲ್ಲಿ ಆರಾಧಿಸ್ತೇವೆ ಅಂತ ನಾವು ನೆನಪಿಸಿಕೊಂಡ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೊಂದು ಚಾಲನೆ ಸಿಕ್ಕಿತ್ತು. ಈಗ ನೀವು ಎಲ್ಲರೂ ಸಹ ನೋಡಿರುವ ಹಾಗೆ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲ ಗರಡಿಗಳ ನಿರ್ಮಾಣ ಆಗಿದೆ. ಜೀರ್ಣೋದ್ಧಾರದ ಕಾರ್ಯ ಕೊನೆ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಏನಿದ್ರು ಸಹ ನಾವು ದೈವದಗಳ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಇಡೀ ನಾವು ಗ್ರಾಮಸ್ಥರು ಆ ಒಂದು ಕಟಿಬದ್ಧರಾಗಿ ಆ ಒಂದು ಕಾರ್ಯಕ್ರಮಕ್ಕೆ ತಯಾರಾಗ್ತಾ ಇದ್ದಾರೆ. ಈ ಒಂದು ಇಲ್ಲಿಯ ಕುಂಭಾಭಿಷೇಕ ಅಥವಾ ದೇವತಾ ಪ್ರತಿಷ್ಠಾ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಜರಗಲಿ, ಅದಕ್ಕೆ ಎಲ್ಲರ ಗ್ರಾಮಸ್ಥರ ಸಹಕಾರ ಬರಲಿ. ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ತನುಮನ ಧನಗಳಿಂದ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಆಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ದೈವಗಳ ಸಹಕಾರ ಅಸಾಧ್ಯವೂ ಕೂಡ ಸಾಧ್ಯ ಅಂತ ಈಗ ದೇರಾಜ ಬೆಟ್ಟ ಮಾಡಿದ್ರು, ಹೊಸರಡ್ಕ ಮಾಡ್ತಾ ಇದ್ದಾರೆ. ಅಂದರೆ ಸುಲಭದ ವಿಚಾರಗಳಾಗಿರಲಿಲ್ಲ. ಅದು ಗ್ರಾಮಸ್ಥರು ಮತ್ತು ಸಮಿತಿಯವರು ಗುತ್ತುಬರ್ಕೆಯವರ ಒಂದು ಶ್ರಮದ ಬಗ್ಗೆ. ಈ ದೇವರು ಮತ್ತು ದೈವ ಇದು ಎರಡು ಬೇರೆ ಬೇರೆ. ನಾವು ದೇವರನ್ನು ಸಹ ನಾವು ನಂಬ್ತೇವೆ, ದೈವಗಳನ್ನು ಸಹ ನಂಬ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ವಿಶೇಷ. ಆದರೆ ನಮಗೆ ಶೀಘ್ರವಾಗಿ ನಮಗೆ ತಥಾಸ್ತು ಅಂತ ಹೇಳುವವರು ದೈವಗಳು. ಈ ದೇವರು ಏನಿದ್ರು ಸಹ ನಾವು ನಿಧಾನವಾಗಿ ನಮಗೆ ಕೊಡ್ತಾರೆ. ನಾವು ದೇವರನ್ನು ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ನಮಗೆ ಕ್ಷಿಪ್ರವಾಗಿ ನಮ್ಗೆ ಯಾವುದೇ ಪ್ರಾರ್ಥನೆಗೆ ನಮಗೆ ಒಲವು ತೋರಬೇಕು ಅಂತಿದ್ರೆ ಅದು ದೈವಗಳು. ಆದ್ದರಿಂದ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಕ್ಕೆ ಹೆಚ್ಚು ಪ್ರಾಧಾನ್ಯತೆ. ನಮ್ಮ ಎಲ್ಲ ಜೈನ ಮನೆತನಗಳೇ ನೋಡಿ ಸಹ ನಮಗೆ ಜೈನರಿಗೆ
ತೀರ್ಥಂಕರನ್ನು ಮಾತ್ರ ನಂಬಬೇಕು, ದೈವವನ್ನು ನಂಬಬಾರ್ದು ಅಂತ ಹೇಳುವಂಥ, ಬೇರೆ ಯಾರಿಗೂ ಸಹ ಕೈ ಮುಗಿಬಾರ್ದು ಅಂತ ಹೇಳುವಂಥ ಒಂದು ಕಟ್ಟುಪಾಡಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಅರಮನೆಗಳನ್ನು ನೀವು ನೋಡಿದ್ರು ಸಹ, ಅರಮನೆಯಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಸದಿಗಳನ್ನು ನೋಡಿದ್ರು ಸಹ ಅಲ್ಲಿ ಒಂದು ದೈವ ಇರ್ತದೆ. ಯಾಕಂತ ಹೇಳಿದರೆ ನಮ್ಮ ಇಡೀ ಕ್ಷೇತ್ರವನ್ನು ರಕ್ಷಿಸುವನು ಆ ದೈವ. ಈ ವಿಚಾರ ನಮ್ಮ ಕ್ಷೇತ್ರವನ್ನು ರಕ್ಷಿಸುವನು, ಬೆಳಗಿಸುವನು ದೈವ ಅಂತ ಹೇಳುವ ವಿಚಾರ ಹೊಸರಡ್ಕ ಗರಡಿಯಲ್ಲಿ ನಮ್ಗೆ ಒಳ್ಳೆ ಎದ್ದು ಕಾಣ್ತದೆ. ಯಾಕಂದ್ರೆ ನಾವು ಕೈ ಮುಗಿದು ಪ್ರಶ್ನಾ ಚಿಂತನೆ ನಂತರ ಕೈ ಮುಗಿದು ಈ ಎಲ್ಲ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿದ ಮೇಲೆ ಅಲ್ಲಿ ಅದು ಬೆಳಗ್ತಾ ಬಂತು ಅಂತ ಹೇಳೋದಕ್ಕೆ ನಿದರ್ಶನ ಬೇರೆ ಬೇಕು ಅಂತಿಲ್ಲ. ಇಲ್ಲಿಯ ಜನರು ಉತ್ಸುಕತೆಯಿಂದ ಅವರ ಮನಸ್ಸಲ್ಲಿ ಒಂದು ನೋವಿತ್ತು, 30 ವರ್ಷ ನಿಂತು ಹೋಗಿದೆ, ನಮಗೆ ತೊಂದರೆ ಬರ್ತದೆ ಗ್ರಾಮಕ್ಕೆ ಅಂತ ಹೇಳುವಂಥ ಒಂದು ಮನಸ್ಸಿಗೆ ಚಿಂತನೆ ಇತ್ತು. ಆ ಎಲ್ಲ ಚಿಂತನೆಯಿಂದ ಗ್ರಾಮಸ್ಥರು ದೂರ ಆಗಿ ಈಗ ಬಹಳ ಒಳ್ಳೆ ರೀತಿಯಿಂದ ಒಂದು ಗರಡಿ ನಿರ್ಮಾಣ ಮಾಡಿದಾದ್ರಿಂದ ನಾವು ದೇವಗಳನ್ನು ಹರಸಲೇಬೇಕು, ನಂಬಲೇಬೇಕು. ಅದರ ಜೊತೆಗೆ ಅವರನ್ನು ಪೂಜಿಸಿದರೆ ಮಾತ್ರ ಇಡೀ ನಮ್ಮ ಗ್ರಾಮಕ್ಕೆ ಒಂದು ಸುಭಿಕ್ಷ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಹೊಸಡ್ಕ ಕ್ಷೇತ್ರತೆ ಜೀರ್ಣೋದ್ಧಾರ ಒಂದುಂಡು 30 ವರ್ಷದ್ದು ಎಂಗ್ಲ ಹಿರಿಯಾಕ್ಲ ಪ್ರಯತ್ನ ಬರೋಂದು ಇತ್ತೀರು. ದಾಯಕ ಆಯ್ಜಿನ್ ಪನ್ಪುನವು ಇತ್ತೆ ಆ ದೇರಜ ಬೆಟ್ಟ ಅವೊಂದುಂಡು. ಐದು ಪಿರಾಗ ಅಲ್ಪ ವ್ಯಾಘ್ರ ಚಾಮುಂಡಿನ ನಮ್ಮೊಂದಿತ್ತೀಜಿ ಈ ಪ್ರಶ್ನೆ ಚಿಂತನೆ ದೇರಜ ಬೆಟ್ಟ ಅವಡು ವ್ಯಾಘ್ರ ಚಾಮುಂಡಿ ಅವಡು. ದೇರಜ ಬೆಟ್ಟದ ಪ್ರಶ್ನೆ ಬರೋಂದಿತ್ತು, ನಾಂಡ ವ್ಯಾಘ್ರ ಚಾಮುಂಡಿನ ಪ್ರಶ್ನೆ ಚಿಂತನೆ ತಿಕ್ಕೊಂದಿತ್ತೀಜಿ. ಎರಡು ಮೂಜಿ ತಂತ್ರಧಾರ ಪ್ರಶ್ನೆ ದಿಂಡಲ್ಲ ಲಾಸ್ಟ್ಗೆ ಒಂಜಿ ಅಲಂಗಾರದ ಮಹೇಶ್ ಭಟ್ ವರ್ನರು ಆ ವ್ಯಾಘ್ರ ಚಾಮುಂಡಿನ ಬಗ್ಗೆ ಅಲ್ಪ ಬತ್ತುಂಡು. ಆ ದೇರಜ ಬೆಟ್ಟ ಅಂಡ್ ಐಡ್ದು ಬೊಕ್ಕ ವ್ಯಾಘ್ರ ಚಾಮುಂಡಿನ ನಮ್ಮೊಂದು ಬತ್ತೇವೆ ಅದು ಶೀಘ್ರ ಅಲ್ಪ ಕೆಲಸ ಎಲ್ಲ ಆ ಒಂದು ಬರೋದುಂಡು. ಇತ್ತೆ ತೂನಾಗ ಬೊಕ್ಕೊಂಜಿ ವಿಶೇಷದಾದ ಬಂಡ ಈ ಗರಡಿ. ಆ ಗರಡಿ 33 ತಾವು ಅಶ್ಪತ್ತಾಜಿ ಗರಡಿ ಬರ್ಪನಂಚಿನ ಒಂಜಿ ಗರಡಿ ಎಂಗಳ ಹೊಸರಡ್ಕ ಗರಡಿ ಬಾರಿ ವಿಜೃಂಭಣೆದ ಆ ಜಾತ್ರೆ. ಆ ಬಾಗಡು ಈ ಬೆಳ್ತಂಗಡಿ ತಾಲೂಕು ಕಾರ್ಲೈಪು ಈ ಬೆದ್ರ ಈ ಮುಡುಬಿದ್ರೆ ಈ ಬಾಗಡು ಬಾರಿ ವಿಜೃಂಭಣೆದ ಜಾತ್ರೆ ಹೊಂದಿತ್ತನ ಎಂಗಳ ಹೊಸರಡ್ಕ. ಇತ್ತೆ ಪಿರ ಅಂಚೆನಿ ಅವರ ಸಜ್ಜಾದುಂಡು ಎಡ್ಡೆ ಒಂಜಿ ಶಿಲ್ಪ ರೂಪಡು ಆ ಗರಡಿಲ ದೈವ ಕಡಮಣಿತಾಯನ ವ್ಯಾಘ್ರ ಚಾಮುಂಡಿನ ದೇವಸ್ಥಾನ ಉಂಡು ರೆಡಿ ಆತಂಡು 28ರ್ದು 1 ತಾರೀಕು ಮುಟ್ಟ ಆಪನಂಚಿತ್ತಿನ ಆ ತಯಾರಿಲ ಒಂದು ಬಾರಿ ಶ್ರಮದಾನನ ಊರ್ದಾಕ್ಲ ಪರವದಾಕ್ಲ ಗುತ್ತು ಬರ್ಕೆದ ಮಾತೆರ್ನ ನೇತೃತ್ವಡು ಅವೊಂದುಂಡು ಪೊರ್ಲುಡು ಅವಡು ನಿಕ್ಲು ಮಾತೆರ್ ಬತ್ತ ಭಾಗವಹಿಸಲು ಒಂದು ಏನು ನೋಡ್ಕೇನುಂಡು. ಮಂದ ಒಂದು ಎಂಕ್ಲನದಾಲ ಕಲ್ಪನೆ ಅಂದಾಲ ಗೊತ್ತಾಪುಜಿ ಈ ಗುತ್ತು ಬರ್ಕಿಪ್ಪು ಊರ್ದಾಕ್ಲಿಪ್ಪು ಆ ಆಟೋಮೆಟಿಕ್ ಆದ್ ಆ ವಾಸ್ತುದಾಡಿ ಪೊರಗ ಆ ಆಯ ಕೊರಿಯರು ಮೂಲ ಆಯನೇ ಕೊರಿಯರು ಮೂಲ ಗರಡಿದ ಬೆತೆ ಆಯಲ್ ಬರ್ಪ ಐಟ್ ಮೂಲ ಆಯ ಪಂಡ ಆ 14 ಕೊಲ್ದ ಗರಡಿ ಕಟ್ಟಲೆ ಬಂದಿಪ್ಪೇರು ಆ ವಾಸ್ತುದಾರ್ ದದನ ಎಂಕ್ಲ ಕೇಂದಿತ್ತಿಜ ಆರು 14 ಕೊಲ್ದ ಆಯ ಕೊರಿಯರು ಅವು ದುಂಬು ಆತ್ಮಲ್ಲ ಗರಡಿ ಇತ್ತಿಜಿ ಆ ರಾಯ ಕೊರಿಯರು ಐದು ಬೊಕ್ಕ ಆಟೋಮೆಟಿಕ್ ಆದ ಕೆಲಸ ಎಲ್ಲ ಅವನ್ ಪೋನುಂಟು. ಅವು ಎಂಕ್ಲನದಾಲತ್ತು ಆ ದೈವ ಸಂಕಲ್ಪ ಆ ಬ್ರಹ್ಮೇರು ಬೈದ್ಯರ್ಲು ಮಲ್ಪಾಯಿರು ಆಯ ಕುರಿಯರು ಅವೊಂದುಂಟು. ಅವು ಮೂಲ ಆವಡು ಬಣ್ಣ ಅವನ್ ಬರೋಂದುಂಡು ಬಣ್ಣ ಎಂಕ್ಲು ನಮ್ಮನ್ನ ಕೊಂಜಿ ದೇರಜ ಬೆಟ್ಟದ ಕ್ಷೇತ್ರ ಐಡ್ದು ಬೊಕ್ಕ ಆ ವ್ಯಾಘ್ರ ಚಾಮುಂಡಿನ ಆ ಜೀರ್ಣೋದ್ಧಾರ ಆದ ಆಯ್ ಬೆಟ್ಟಿಗೆ ಈ ಕೆಲಸ ಎಲ್ಲ ಅವೊಂದು ಬರೋದಿಲ್ಲ. ನೆಕ್ ಮೂಲ ಕಾರಣದಾದ ಬಣ್ಣ ಒಂಜಿ ದೇರಜ ಬೆಟ್ಟಲ ಒಕ್ಕ ವ್ಯಾಘ್ರ ಚಾಮುಂಡಿ ಆ ಒರಿದಿತ್ತಲಿ ಅಲ್ಪ ಒಂಜಿ ಆ ಜಾಗಡ್ ವ್ಯಾಘ್ರ ಚಾಮುಂಡಿ ಅಂತ ನಂಗೆ ಹಿರಿಯಾಕ್ಲೆಗಳ ಗೊತ್ತಿತ್ತಿಜಿ. ಮೂಜಿ ಮಲ್ಲ ಜ್ಯೋತಿಷರ್ ನಂಗೆ ಲೆತೊಂದು ಬತ್ತನೆಲ್ಲ ತಿಕ್ಕಿಜಿ. ಲಾಸ್ಟ್ಗೆ ಮಹೇಶ್ ಭಟ್ರು ಅಲಂಗಾರದವ್ರು ನಾ ಪ್ರಶ್ನೆ ಚಿಂತನೆ ಬತ್ತನ ವ್ಯಾಘ್ರ ಚಾಮುಂಡಿನ ಬತ್ತದು ಬಾಲ ಎಲ್ಲ ಎರಡು ಪ್ರಶ್ನೆ ಪ್ರತಿಷ್ಠೆ ಮಲ್ತದು ಶುರು ಮಲ್ತೋಕ ವಾರ ಶೀಘ್ರ ಆ ಬೆಲ ಒಂದು ಬತ್ತದು. ಈಗ ನೀವು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ 30 ವರ್ಷ ಬಾಳುದಿತ್ತು ಅನೇಕರು ಅದನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಪಾಪ ಒಳ್ಳೆ ಮನಸ್ಸು, ಆದರೆ ಅದು ಆಗಿರಲಿಲ್ಲ. ಈಗ ಆಗ್ತಾ ಇದೆ ಮತ್ತು ಅದರ ಮತಾಲಿಕೆಯನ್ನು ನೀವು ವಹಿಸ್ಕೊಂಡಿದ್ದೀರಾ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಏನು? ನನ್ನ ಕೈಯಲ್ಲಿ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಇದು ನನ್ನ ಗುರು ಹಿರಿಯರು ಮಾಡಿರುವಂಥ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಕೇವಲ ನಿಮಿತ್ತ ಮಾತ್ರ, ಆದರೆ ಇಲ್ಲಿ ಅದೆಷ್ಟೋ ಜನ ಗ್ರಾಮಸ್ಥರು, ಯುವಕರು, ಇಲ್ಲಿಯ ಹಿರಿಯರು ಇವರೆಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೊಂದು ವಿಶೇಷವಾದಂಥ ಕ್ಷೇತ್ರ.
ಸರಿಸುಮಾರು 30 ವರ್ಷಗಳಿಂದ ನಿಂತಂತ ನೇಮಗಳು ನಿಂತಂತ ಒಂದು ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಪ್ರಶ್ನಾಚಿಂತನೆ ಮಾಡಿ, ಈ ಪ್ರಶ್ನಾಚಿಂತನೆಯಲ್ಲಿ ಮಾಡಿದಾಗ ಇಲ್ಲಿ ವ್ಯಾಘ್ರ ಚಾಮುಂಡಿಯನ್ನ ನೆನಿಬೇಕು ಅನ್ನುವ ಒಂದು ಸೂಚನೆ ಬಂತು. ಅದಾದ ನಂತರ ದೇವರಾಜ ಬೆಟ್ಟದ ಜೀರ್ಣೋದ್ಧಾರ ಆಗಬೇಕು ಅಂತ ಬಂತು. ಯಾವಾಗ ನಾವು ವ್ಯಾಘ್ರ ಚಾಮುಂಡಿಯನ್ನ ಇಲ್ಲಿ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು, ಎಲ್ಲವೂ ತನ್ನಷ್ಟಕ್ಕೆ ತಾನೇ ಆಗ್ತಾ ಬಂತು. ದೇವರಾಜ ಬೆಟ್ಟದ ನಿರ್ಮಾಣ ಆಯಿತು. ಅಲ್ಲಿಗೆ ಕಾಡದಾರಿ, ಆ ಕಾಡದಾರಿಯಲ್ಲಿ ರಸ್ತೆ ಕೂಡ ಇಲ್ದಿರುವಂಥ ಒಂದು ದುರ್ಗಮ ಪ್ರದೇಶದಲ್ಲಿ ಇವತ್ತು ಊರವರೆಲ್ಲ ಸೇರಿ ಒಂದು ವಿಜೃಂಭಣೆಯ ಬ್ರಹ್ಮಕಲಶ ದೇವರಾಜ ಬೆಟ್ಟದಲ್ಲಿ ಮಾಡಿದ್ರು. ಆ ದೇವರಾಜ ಬೆಟ್ಟದಲ್ಲಿ ಮಾಡಿದ ನಂತರ ಇಲ್ಲಿ ಕೂಡ ಒಂದು ಜೀರ್ಣೋದ್ಧಾರ ಆಗಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲರೂ ಸೇರಿ, ಅದರಲ್ಲಿ ಹೇಮರಾಜರಿದ್ದಾರೆ, ಅಲ್ಲಿ ನಮ್ಮ ಜಯವರ್ಮರವರಿದ್ದಾರೆ, MS ಕೋಟ್ಯಾನ್ರವರಿದ್ದಾರೆ ಮತ್ತು ಯುವಕರ ಒಂದು ದೊಡ್ಡ ತಂಡ ಎಲ್ಲರೂ ಸೇರಿ ತನು ಮನ ಧನದ ಒಂದು ಸಹಕಾರದೊಂದಿಗೆ ಇವತ್ತು ಇದು ಕಾಲಗರ್ಭದಿಂದ ಹೊರಗೆ ಬಂದಿದೆ. ಇದೇ 28ನೇ ತಾರೀಕಿಂದ 1ನೇ ತಾರೀಕಿನವರೆಗೂ ವಿಜೃಂಭಣೆಯ ಬ್ರಹ್ಮಕುಂಭಾಭಿಷೇಕ ಇಲ್ಲಿ ನೆರವೇರಲಿಕ್ಕಿದೆ. ಊರವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಮಳೆಗಾಲ ಇದೆ, ಈ ಬಿಸಿಲಿನ ಸಮಯದಲ್ಲೂ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ರಿಂದ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿದ್ದೇವೆ. ಒಂದು ಭವ್ಯವಾದ ಗರಡಿಯ ನಿರ್ಮಾಣ ಆಗಿದೆ. ಆ ಒಂದು ವಿಜೃಂಭಣೆಯ ಈ ನೇಮ ನೋಡ್ಲಿಕ್ಕೆ ಎಲ್ಲ ಊರಿನವರು ಬಂದು ಅದನ್ನ ಸಾಕಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ವರ್ಷಗಳ ಬಳಿಕ ಕೋಟಿ ಚೆನ್ನೈರು ಗರಡಿ ಭಾವನಾತ್ಮಕ ಯಾರು ಈ ಒಂದು ಕೋಟಿ ಚೆನ್ನೈಯರನ್ನ ಆರಾಧನೆ ಮಾಡ್ತಾರೋ, ಯಾರು ಅವರ ಪರಂಪರೆಯನ್ನ ಆರಾಧನೆ ಮಾಡ್ತಾರೋ, ಇವರಿಗೆ ಒಂದು ಅವಿಸ್ಮರಣೀಯ ಸಂದರ್ಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ 30 ವರ್ಷದಿಂದ ಆ ಗಗ್ಗರದ ಶಬ್ದ ಅಲ್ಲಿ ಒಂದು ನಿಂತಿತ್ತು, ಆ ಗಗ್ಗರದ ಶಬ್ದ ಮತ್ತೆ ಅಲ್ಲಿ ಮೇಳೈಸ್ಲಿಕ್ಕಿದೆ. ಎಲ್ಲ ಭಕ್ತರು ಅಲ್ಲಿ ಬರ್ಬೇಕಾಗುತ್ತೆ. ಕೋಟಿ ಚೆನ್ನೈಯರು ಮತ್ತೆ ಗರಡಿ ಎಳೆಯುವ ಒಂದು ವೈಭವದ ದಿನಗಳನ್ನ ನಾವು ಮತ್ತೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲರೂ ಆಗ್ಬೇಕು ಅಂತ ಮನಸ್ಸು, ಆದ್ರೆ ಮುಂದೆ ಹೋಗೋದಕ್ಕೆ ಒಂದು ಚಳಪಡಿಕೆ. ಸೊ ಇದು ಆಗಿದ್ದು ಹೇಗೆ, ಅಸಾಧ್ಯವಾಗಿದ್ದು ಸಾಧ್ಯವಾಗಿದ್ದು? ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ಖಂಡಿತವಾಗಿಯೂ ಅದು ಹೊಸಳ್ಕ ಕ್ಷೇತ್ರ ಅದು ಜೀರ್ಣೋದ್ಧಾರ ಆಗಲೇಬೇಕನ್ನುವಂಥ ಚಿಂತನೆ ಎಲ್ಲ ಒಂದು ನಮ್ಮ 9 ಮನೆಯ ಗುರಿಕಾರರ ಮನದಲ್ಲಿತ್ತು, ಊರಿನವರಲ್ಲೂ ಇತ್ತು. ಆದರೆ ಅದು ಕೈಗೂಡಲಿಕ್ಕೆ ನಮಗೆ ಸಮಯ ಬರಲಿಲ್ಲ. ಅದು ದೈವ ಪ್ರೇರಣೆ, ಅದಕ್ಕೊಂದು ಅವಕಾಶ ದೇವರೇ ನಮಗೆ ಈಗ ಸದ್ಯಕ್ಕೆ ಅನುಗ್ರಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ನಾವು ಇಲ್ಲಿ ಇಸ್ರೇಲ್ನಲ್ಲಿರುವಾಗ ನಾವು ಅಲ್ಲಿದ್ದೆವು, ಒಂದು 10 ವರ್ಷ ಅಲ್ಲಿದ್ದೆವು. ಅಲ್ಲಿರುವಾಗ ನಾವು ಹೊಸಳ್ಕದೊಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ನಮ್ಮಲ್ಲಿದ್ದು, ನಾವು ಎಲ್ಲ ಮೀಟಿಂಗ್ ಕರೆದು ನಾವೊಂದು 10-25 ಲಕ್ಷ ಇದಕ್ಕೆ ಏನೋ ನಾವು ಒಟ್ಟು ಸೇರಿಸಿ ನಾವು ಅಲ್ಲಿಗೆ ಸಪೋರ್ಟ್ ಮಾಡೋದು ಅಂತ ಒಂದು ಆಲೋಚನೆ ಮಾಡಿದೆವು. ಅದೇನೋ ನಮಗೆ ಕೈಗೂಡಿ ಬರಲಿಲ್ಲ. ಆವಾಗ ಅದು 2 ವರ್ಷ ಮುಂದೆ ಹೋಯಿತು. ಆವಾಗ ನಾನು ಬರುವ ಇಲ್ಲಿ ಊರಿಗೆ ಬಂದ ಸಂದರ್ಭದಲ್ಲಿ ಜಯಣ್ಣ ಅವರು ಸಿಕ್ಕಿದ್ರು. ಜಯಣ್ಣ ಅವರ ಹತ್ರ ಮಾತಾಡಿದಾಗ ಅವರು ಕೂಡ ಅದಕ್ಕೆ ಸಹಕಾರ ಹೇಳಿದರು. ಮಾಡೋಣ, ನಾವು ಏನು ಮಾಡಬೇಕು ಮಾಡೋಣ, ನಾವು ಮೀಟಿಂಗ್ ಕರೆಯೋಣ ಅಂತ ಅವರು ಒಪ್ಪಿದ್ರು. ಮೀಟಿಂಗ್ ಕರೆದಿದ್ದೇವೆ. ಮೀಟಿಂಗ್ ಕರೆದ ನಂತರ ಎಲ್ಲ ಪ್ರೋಸೆಸ್ಸು ಎಲ್ಲರ ಸಹಕಾರ ಇದೆ. ಅದಕ್ಕೆ ಯಾರು ಬೇಡ ಅನ್ನುವಂಥ ಶಬ್ದನೇ ಬಂದಿಲ್ಲ. ಎಲ್ಲ 9 ಮನೆಯವರು ಮತ್ತು ಊರವರು ಒಟ್ಟು ಸೇರಿಸಿ ದೇವರಾಜ ಬೆಟ್ಟದ್ದು ಇದಾಯಿತು. ಆಮೇಲೆ ಹೀಗೆ ನಾನು ಈಗ ಹೊಸಳ್ಕ ಕ್ಷೇತ್ರದ್ದು ಏನಾಯ್ತು ಅಂತಂದರೆ, ನಮ್ಮ ಮನೆಗೆ ಒಂದ್ಸಲ ಇದು ಮಾಡುವುದು ಅಂತ ಎಲ್ಲರ ಮನದಲ್ಲಿ ಇದ್ರೂ ಕೂಡ, ನೀವು ನಮ್ಮ PK ಅವರ ಮಕ್ಕಳು ನೀವೆಲ್ಲರೂ ಒಟ್ಟು ಸೇರಿ ನಮ್ಮ ಮನೆಗೆ ಬಂದಿದ್ರು. ಒಮ್ಮೆ ನಾವು ಮಾಡಲೇಬೇಕು, ನೀವು ಏನು ಹೇಳ್ತೀರಿ, ನೀವು ಮುಂದೆ ಹೋಗಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ದೈವ ಪ್ರೇರಣೆ ಇದ್ದಾಗ ಖಂಡಿತ ಅದು ಮುಂದುವರಿಸ್ಕೊಂಡು ನಾವು ಹೋಗ್ತೇವೆ, ನಾವು ಮಾಡ್ತೇವೆ ಅಂತ ಇದಾಯಿತು. ಆ ನಂತರ ನನಗೇನು ದೈವ ಪ್ರೇರಣೆ ಏನೋ ಗೊತ್ತಿಲ್ಲ, ಅದು ಆಗಲೇಬೇಕು ಅನ್ನೋಂಥ ಒಂದು ವಿಚಾರದಿಂದ ನಾವು ಎಲ್ಲರನ್ನು ಒಟ್ಟು ಸೇರಿಸಿ ನಾವು ಈಗ ಮುಂದೆ ಹೋಗ್ತಾ ಇದೆ. ಆದರೂ ಈಗ ನಮ್ಮಲ್ಲಿ ಒಂದು ದುಡ್ಡಿನ ಕೊರತೆ ಇತ್ತು, ದುಡ್ಡು ಇರಲಿಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ನಾವೇ ಕೆಲವರು ಅದಕ್ಕೆ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದನ್ನು ಬಿಡಲಿಕ್ಕಿಲ್ಲ, ಮಾಡಿಯೇ ಮಾಡಬೇಕು. ಒಂದು 4 ಈಗ ಏನು ಹಂಚಿನ ಮಾಡಿ ಸಾರಣೆ ಮಾಡಿ ಒಂದು 4 ಜನ ಭಟ್ರವರನ್ನು ಕರೆಸಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ವಿನಿಯೋಗ ಮಾಡುವುದು ಅಂತ ನಾವು ತೀರ್ಮಾನದಲ್ಲಿ ಇದ್ದೆವು. ಈಗ ದೇವರು ಎಲ್ಲ ಒಂದು ಸಹಕಾರವನ್ನು ಕೊಟ್ಟಿದ್ದರಿಂದ ವಿಜೃಂಭಣೆಯಿಂದ ಆಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇದೆ. ನಾನು ಏನು ಹೇಳಿಕೆ ಇಷ್ಟಪಡ್ತೇನೆ ಅಂತಂದರೆ, ಎಲ್ಲರ ಮನಸ್ಸಿನ ಆಸೆಯನ್ನು ಈಗ ಕೈಗೂಡ್ತಾ ಬರ್ತಾ ಇದೆ. ಈಗ ದೇವರುಗಳ ಅನುಗ್ರಹ ನಮ್ಮ ಮೇಲಿದೆ.
ಯಾವ ಕೆಲಸಕ್ಕೂ ವಿಘ್ನ ಬಾರದೆ ಈಗ ನಿರ್ವಿಘ್ನವಾಗಿ ಕೆಲಸ ಮುಂದುವರಿತಾ ಹೋಗ್ತಾ ಇದೆ. ಯಾವ ವಿಘ್ನನೂ ಬರಲಿಲ್ಲ. ಏನೇನೋ ಸ್ವಲ್ಪ ಸ್ವಲ್ಪ ವಿಘ್ನ ಬರ್ತಿದ್ರು ಅದು ನೀರಿನ ಮಂಜಿನ ಇದರಲ್ಲಿ ಕರಗಿದ ರೀತಿಯಲ್ಲಿ ಕರಗಿಕೊಂಡು ಆ ನೋವುಗಳು ಕಷ್ಟಗಳು ದೂರ ಆಗ್ತಾ ಇದೆ. ಈಗ ಸಂಪನ್ನ ಆಗುವಂಥ ಸಮಯ ಹತ್ತಿರ ಬರ್ತಾ ಇದೆ. ನಾನು ಒಂದು ಹೇಳಿಕೆ ಇಷ್ಟಪಡ್ತೇನೆ. ನಾವು ಮನುಷ್ಯರಾದಂಥ ನಾವು ಅಶಾಶ್ವತವಾದಂಥ ಮನುಷ್ಯರು, ನಾವು ಶಾಶ್ವತವಾದ ಕೆಲಸವನ್ನು ನಾವು ಕೈಗೊಂಡಿದ್ದೇವೆ. ಆದ್ದರಿಂದ ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲ ಭಕ್ತರು ಜಾತಿ ಮತ ಪಕ್ಷ ಭೇದ ಮರೆತು ಇದಕ್ಕೆ ಕೈ ಜೋಡಿಸಿ, ನಾವು ಯಾರು ಅಧ್ಯಕ್ಷರು ಯಾರು ಕಾರ್ಯದರ್ಶಿ ಯಾರು ಅಂತ ನೋಡದೆ ಅಲ್ಲಿ ಇರುವಂಥ ದೈವಗಳನ್ನು ಮುಂದಿಟ್ಟುಕೊಂಡು ದೈವಗಳ ಅನುಗ್ರಹವನ್ನು ನೋಡ್ತಾ ಎಲ್ಲರೂ ನಮಗೆ ಇದಕ್ಕೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮೆಲ್ಲರ ನಾವು ಬರುವಿಕೆಯನ್ನು ನಾವು ಆಶಿಸ್ತಾ ಇದ್ದೇವೆ. ಎಲ್ಲರೂ ಬರಬೇಕು, ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.